ಹೆಲ್ದಿ ಕುಡಿಬೇಕು ತಿನ್ನಬೇಕು ಅಂತ ಹೇಳ್ತಾರೆ. ಇದಂತೂ ತುಂಬ ಹೆಲ್ದಿ ಆಗಿದೆ. ಗೋಡಂಬಿ ಇದೆ, ಬಾದಾಮಿ ಇದೆ, ಕ್ಯಾರೆಟ್ ಇದೆ. ಆರೋಗ್ಯಕರವಾದಂಥ ಒಂದು ಕ್ಯಾರೆಟ್ ಜ್ಯೂಸ್ ಮಾಡ್ತಾ ಇದ್ದಾರೆ. ಬನ್ನಿ ಕೇಳೋಣ ಹೇಗೆ. ಸೊ ಆರೋಗ್ಯಕರವಾದಂಥ ಕ್ಯಾರೆಟ್ ಜ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೀರಿ. ಸೊ ಕಣ್ಣುಗಳಿಗೆ, ನಯನಗಳಿಗೆ ತುಂಬ ಒಳ್ಳೆಯದು. ಹಾಗೆ ಬೇರೆ ಯಾವುದಕ್ಕೆ ಒಳ್ಳೆಯದು? ಬೇರೆ ಸಹ ಕ್ಯಾಲ್ಸಿಯಮ್ಗೆ, ಅದು ಕ್ಯಾಲ್ಸಿಯಮ್ ಸಹ ಉಂಟು ಅದರಲ್ಲಿ. ಹಾಂ, ಓಕೆ. ಲೇಡೀಸ್ ರಾ ಕ್ಯಾರೆಟ್ ಹಾಗೆ ತಿನ್ನಿ ಅಂತ ಬೇರೆ ಹೇಳ್ತಾರೆ. ಆ ಥರ ತಿಂದರೂ ಕೂಡ ಅದು ಸ್ಯಾಲಡ್ಸಲ್ಲೂ ತುಂಬ ಚೆನ್ನಾಗಿರುತ್ತೆ. ಹೌದು, ಒಳ್ಳೆ. ಈಗ ಜ್ಯೂಸ್ ಅದರದ್ದು ಜ್ಯೂಸ್ ಮಾಡುವ. ಕ್ಯಾರೆಟ್ ಹಲ್ವಾ ಸೂಪರ್ ಆಗಿರುತ್ತೆ ಆಯ್ತಾ. ನಾವೆಲ್ಲ ಸ್ವೀಟಲ್ಲೇ ಇರ್ತೀವಿ ಯಾವಾಗಲೂ. ಹೌದು, ರಾಂಗ್ ಪರ್ಸನ್ ಟು ಸೇ ಆ್ಯಕ್ಚುಲಿ. ಎಸ್ ಮೇಡಮ್, ಏನು ಕೊಡಲಿ? ಇದು ಮಿಕ್ಸರ್. ಓಕೆ, ಹಾಕ್ತೇನೆ. ಒಂದು ಕ್ಯಾರೆಟ್ ಉಂಟು ಇದರಲ್ಲಿ, ಕಟ್ ಮಾಡಿ ತಂದೇನೆ. ಮತ್ತು ಒಂದು 3 ಬಾದಾಮಿ ನೆನೆಸಿಟ್ಟು ಸಿಪ್ಪೆ ತಂದೆ. ಮತ್ತೊಂದು 3 ಗೋಡಂಬಿ, ಇದು ಸಾಗೆ, ಇದನ್ನು ಕೂಡ ನೆನೆಸಿಟ್ಟಿದ್ದೇನೆ. ಹಾಂ, ನೆನೆಸಿಟ್ಟದ್ದು. ಮತ್ತು ಸ್ವಲ್ಪ ಬೆಲ್ಲ, ಇದು ಫಸ್ಟಿಗೆ ಸ್ವಲ್ಪ ಹಾಕಬೇಕು ಹಾಲು, ಸ್ವಲ್ಪ ಏಲಕ್ಕಿ. ಓಕೆ, ಇದು ಹಾಲು ಹಾಕಿಯೇ ಗ್ರೈಂಡ್ ಮಾಡ್ಕೊಳ್ಳೋದು ಹಾಗಾದ್ರೆ? ಹೌದು, ಅಂದರೆ ಬೇಕಿದ್ದಲ್ಲಿ ಹಾಲು ಹಾಕೊಂಡು ಮತ್ತೆ ಹಾಕೊಂಡು ಸ್ವಲ್ಪ ಉಳಿದದ್ದು ಹಾಕೊಂಡು. ಇನ್ನು ಉಳಿದ ಹಾಲು ಹಾಕ್ಕೊಳ್ಬೋದು ಬಹುಶಃ. ಅಂದರೆ ಇದು ಸೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ? ಇಲ್ಲ. ಹಾಗಾಗಿ ಎಲ್ಲ ಫುಲ್ಲಾಗಿ ಬ್ಲೆಂಡ್ ಆಗಬೇಕು. ಎಸ್ ಮೇಡಮ್, ಆಯಿತು, ರೆಡಿ. ಸರ್ವ್ ಮಾಡಲ? ಓ ಎಸ್, ಎಲ್ಲ ತಯಾರಾದಮೇಲೆ ಕೇಳುವಾಗೇ ಇಲ್ಲ. ಕಲರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ? ಹೌದು, ಬಾದಾಮ್ ಮಿಲ್ಕ್ ಥರ ಕಾಣ್ತದೆ. ಹೌದು, ಸ್ವಲ್ಪ ಬಾದಾಮಿ ಸಹ ಹಾಕಿದೆ ಅಲ್ಲ? ಹಾಂ, ಗೋಡಂಬಿ, ಬಾದಾಮಿ ಎಲ್ಲ. ಕ್ಯಾರೆಟ್ ಜ್ಯೂಸ್ ರೆಡಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಒಳ್ಳೆ ಕಲರ್ ಬಂದಿದೆ, ತುಂಬ ಆರೆಂಜ್ ಇಲ್ಲ, ಬಟ್ ಆ ಚಂಕ್ಸ್ ಅಲ್ಲೂ ಕೂಡ ಮಧ್ಯದಲ್ಲಿ ಕೂಡ ಕಾಣ್ತಾ ಇದೆ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಹೆಲ್ದಿ ಕುಡಿಬೇಕು ತಿನ್ನಬೇಕು ಅಂತ ಹೇಳ್ತಾರೆ. ಇದಂತೂ ತುಂಬ ಹೆಲ್ದಿ ಆಗಿದೆ. ಗೋಡಂಬಿ ಇದೆ, ಬಾದಾಮಿ ಇದೆ, ಕ್ಯಾರೆಟ್ ಇದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕ್ಯಾರೆಟ್ ಜ್ಯೂಸ್ ತಯಾರಿಸುವ ವಿಧಾನ: ಮೊದಲಿಗೆ 1 ದೊಡ್ಡ ಕ್ಯಾರೆಟ್ನ ಹೋಳುಗಳಿಗೆ 4 ರಿಂದ 5 ನೆನೆಸಿದ ಬಾದಾಮಿ, 6 ಗೋಡಂಬಿ, ಬೆಲ್ಲ, ರುಚಿಗೆ ಅನುಸಾರವಾಗಿ ಏಲಕ್ಕಿ, ಸ್ವಲ್ಪ ಹಾಲು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಿಶ್ರಣಕ್ಕೆ ಇನ್ನುಳಿದ ಹಾಲು ಸೇರಿಸಿ ಬ್ಲೆಂಡ್ ಮಾಡಿಕೊಳ್ಳಿ. ಈಗ ಹೆಲ್ದಿಯಾದ ಕ್ಯಾರೆಟ್ ಜ್ಯೂಸ್ ರೆಡಿ. ಎಸ್ ಮೇಡಮ್, ಎರಡು ಕೂಡ ಸಿಹಿ ಆಗಿರುವಂಥದ್ದು. ಬಹುಶಃ ಇದು ಲೈಟ್ ಸ್ವೀಟ್ ಆಗಿರ್ಬೋದು. ಆದರೆ ಫಸ್ಟ್ ಇದನ್ನು ಟೇಸ್ಟ್ ಮಾಡೋಣ. ತಗೊಳ್ಳಿ. ಪ್ರಸಾದಕ್ಕೆ ನೀವು ಕೊಟ್ಟರೆ, ಅದು ಪ್ರಸಾದ ಆದರೆ ಮಾತ್ರ ಏನೋ ಒಂದು ಟೇಸ್ಟ್ ಬೇರೆನೇ ಅದು. ಅದಕ್ಕೆ ಸರಿಸಾಟಿ ಯಾವುದೂ ಇರೋದಿಲ್ಲ. ಇದೇನು ಕಮ್ಮಿ ಆಗಲಿಲ್ಲ, ಬಟ್ ಅದು ಅರ್ಪಣೆ ಆದರೆ ಮಾತ್ರ ಅದು ಟೇಸ್ಟ್ ತನ್ನಷ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು ಬನಾನಾ ಶೀರಾ ತಿಂದರೆ ಇನ್ನು ಸ್ವಲ್ಪ ತಿನ್ನಿಸುತ್ತೆ ಮಾತ್ರ. ಸೊ ಇನ್ನಷ್ಟು ತಿನ್ನುವ ಅಂತ ಅನಿಸುತ್ತೆ. ಬನಾನದ್ದು ಫ್ಲೇವರ್ ಕರೆಕ್ಟಾಗಿ ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ. ವೆರಿ ನೈಸ್. ಅಂದರೆ ಎಲ್ಲ ಊಟ ಎಲ್ಲ ಆಗಿ ಒಂದು ಸೈಡಲ್ಲಿ ಇದು ಸ್ವಲ್ಪ ಇದ್ದರೆ ಸೂಪರ್. ಸೊ ಇದೀಗ ಜ್ಯೂಸ್ ತಗೊಳ್ಳಿ. ವಾವ್, ಆ್ಯಕ್ಚುಲಿ ಕ್ಯಾರೆಟ್ ನೀವು ಆ ಏಲಕ್ಕಿ ಎಲ್ಲ ಹಾಕಿದ್ದೀರಲ್ಲ, ಇಮಿಡಿಯೇಟ್ ಗೊತ್ತಾಗ್ತಾ ಇಲ್ಲ
ಕ್ಯಾರೆಟ್, ಬಟ್ ಆ ಚಂಕ್ಸ್ ಸಿಗುವಾಗ ಗೊತ್ತಾಗುತ್ತೆ. ಆ್ಯಕ್ಚುಲಿ ಫೈಬ್ರಸ್ ಒಂದು ಇದು ವೆಜಿಟೇಬಲ್ ಅದು. ಹೌದು, ಆ ಫೈಬ್ರಸ್ ಗೊತ್ತಾಗ್ತಾ ಇದೆ ಈಗ. ನೀವು ಅಂದರೆ ಅದನ್ನು ಸೋಸಿಲ್ಲ, ಹೌದು, ಹಾಗೆ ಪೂರ್ತಿ ಗ್ರೈಂಡ್ ಮಾಡಿ ಕೊಟ್ಟಿದ್ದೀರಿ. ವೆರಿ ನೈಸ್, ತುಂಬ ಚೆನ್ನಾಗಿದೆ ಮೇಡಮ್. ಇದನ್ನಂತೂ ಹಾಗೆ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ರಿಲೀಸ್ ಮಾಡ್ತೇನೆ. ತುಂಬ ಚೆನ್ನಾಗಿದೆ, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಹೆಲ್ದಿ ರೆಸಿಪಿ, ಟೇಸ್ಟಿ ರೆಸಿಪಿ ಹೇಳ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ಸೊ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ. ಆ್ಯಂಡ್ ಇನ್ನಷ್ಟು ಹೊಸ ಹೊಸ ರೆಸಿಪೀಸ್ ಬಂದು ನಮಗೆ ಹೇಳ್ಕೊಡಿ, ಒಳ್ಳೆ ಟೇಸ್ಟಿ ರೆಸಿಪೀಸ್ ಹೇಳ್ಕೊಡಿ ಅಂತೇಳಿ ನಡೆಲಾ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು. ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬ ಚೆನ್ನಾಗಿದೆ. ಆಗಲೇ ಹೇಳಿದೆಲ್ಲ ತಿಂತಾ ಇದ್ದರೆ ತಿನ್ನಿಸ್ತಾ ಇರುತ್ತೆ. ಸೂಪರ್ ಆಗಿ ಆಗಿದೆ. ಆ್ಯಂಡ್ ದಿಸ್ ಒನ್ ಆಸಮ್. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.